ಬೊಳ್ಳಿಲು. ಇದು ಶ್ರೀ ಮಂಗಳಾದೇವಿ ಕ್ರಿಯೇಷನ್ಸ್ ಕುಡ್ಲ ಲಾಂಛನದಲ್ಲಿ ಮಿತ್ರ ಹೆರಾಚೆ, ಶಶಿಕಲಾ ರಾಜಶೇಖರ್, ಪೀತಾಂಬರ ಹೆರಾಚೆ, ಶಕಿಲಾ ಶರತ್, ಸಾಲಿನ್ ಬ್ರದರ್ಸ್, ಸಂತೋಷ್ ಹೆರಾಚೆ ಅವರ ಪಾಲುದಾರಿಕೆಯಲ್ಲಿ ನಿರ್ಮಾಣಗೊಂಡಿರುವ ಚಿತ್ರ ಶರಶ್ಚಂದ್ರ ಕುಮಾರ್ ಕರ್ತ್ರಿ ನಿರ್ದೇಶನದಲ್ಲಿ ಚಿತ್ರ ಮೂಡಿಬಂದಿದೆ. ಇದೀಗ ಈ ಸಿನಿಮಾ ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ OTT ಪ್ಲಾಟ್ಫಾರ್ಮ್ನಲ್ಲಿ ಬಿಡುಗಡೆಯಾಗಿದೆ. ಹಾಗಾದರೆ ಈ ಸಿನಿಮಾ ಹೇಗಿದೆ? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ವಿ4 ನ್ಯೂಸ್ ವಿ4 ಸ್ಟ್ರೀಮ್ OTT ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿರುವುದು ಗೊತ್ತೇ ಇದೆ. ಇದರಲ್ಲಿ ಹಲವಾರು ಮನೋರಂಜನಾ ಕಾರ್ಯಕ್ರಮಗಳು, ಸಿನಿಮಾಗಳು ಈಗಾಗಲೇ ಸ್ಟ್ರೀಮಿಂಗ್ ಆಗಿದೆ. ಈ ಪೈಕಿ ಶ್ರೀ ಮಂಗಳದೇವಿ ಕ್ರಿಯೇಷನ್ಸ್ ಕುಡ್ಲ ಲಾಂಛನದಲ್ಲಿ ಮಿತ್ರ ಹೆರಾಜೆ, ಶಶಿಕಲಾ ರಾಜಶೇಖರ್, ಪೀತಾಂಬರ ಹೆರಾಜೆ, ಶಕಿಲಾ ಶರತ್, ಸಾಲಿಯನ್ ಬ್ರದರ್ಸ್, ಸಂತೋಷ್ ಹೆರಾಜಿಯವರ ಪಾಲುದಾರಿಕೆಯಲ್ಲಿ ನಿರ್ಮಾಣಗೊಂಡಿರುವ ಶರಶ್ಚಂದ್ರ ಕುಮಾರ್ ಕದ್ರಿ ನಿರ್ದೇಶನದಲ್ಲಿ ಮೂಡಿಬಂದಿರುವ ಬೊಳ್ಳಿಲು ಅನ್ನೋ ತುಳು ಸಿನಿಮಾ ಕೂಡ ಒಂದು. ಚಿತ್ರದ ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನಿರ್ದೇಶನ ಶರಶ್ಚಂದ್ರ ಕುಮಾರ್ ಕದ್ರಿ ಅವರಿಂದ ಮೂಡಿಬಂದಿದೆ. ಇಂತಹ ಬೊಳ್ಳಿಲು ಚಿತ್ರ ಇದೀಗ ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಈಗಾಗಲೇ ಕರಾವಳಿಯಾದ್ಯಂತ ತೆರೆ ಕಂಡಿರುವ ಈ ಸಿನಿಮಾ ವಿಶ್ವದಾದ್ಯಂತ ತಲುಪುವ ಉದ್ದೇಶದಿಂದ ವಿ4 ಸ್ಟ್ರೀಮ್ನಲ್ಲೂ ಮೂಡಿ ಬರ್ತಾ ಇದೆ. ఈ రెంచినే మామి ప్రాయకరిండల జోకులెళ్ళక మలుతుందుల్లారు అలే రేష్మ అంతులే పాపద పొన్ను మనీ పూజల్ ప్రాయకు పోయిన పొన్ను ఏ తాసెడుప్పల్ అల్ల ఆశ గడ్డబరడే బన్నగనే ಕರಿಮನಿ ಕೈಟ್ ಪತೊಂದೆ ಬೈದೆ ಮಂಟಪ ವಾದ್ಯ ಓಮ ಮಂತ್ರ ವಾ ಸಾವು ಸುಡ್ಗಾಡ್ಲ ಬರ್ಚಿ ಇತ್ತೇನೆ ಮೂಲೆ ಮುಗಿತುನ್ನಾಡು ಬಾಯಿ ಮುಚ್ಚಿ ಬೆನ್ನಾಯಿ ನಿನ್ನಂಚಿ ನೀಚೆ ಕಟ್ಟು ನಡೆದು ನಟನಾಯಿ ಕಟ್ಟು. ತುಳು ಚಿತ್ರಗಳು ಎಷ್ಟೇ ಬಂದರೂ ಪ್ರೇಕ್ಷಕರಿಗೆ ಮನೋರಂಜನೆ ಕಡಿಮೆಯಾಗುವುದಿಲ್ಲ. ಬೊಳ್ಳಿಲು ಕಾದಂಬರಿಯನ್ನ ಆಧರಿಸಿ ಮಾಡಿದ ಚಿತ್ರವಾದ್ದರಿಂದ ಇಲ್ಲಿ ವಿಶೇಷ ಕಥೆಯೊಂದಿಗೆ ಚಿತ್ರ ಚೆನ್ನಾಗಿ ಮೂಡಿಬಂದಿದೆ. ಹೊಸ ಹಾಗೂ ಪ್ರಬುದ್ಧ ಕಲಾವಿದರನ್ನ ಹೊಂದಿದ್ದು ಉತ್ತಮ ಕಥೆ ಹಾಗೂ ಮನೋರಂಜನೆಯನ್ನ ಹೊಸ ಶೈಲಿಯಲ್ಲಿ ಚಿತ್ರ ಪ್ರೇಮಿಗಳಿಗೆ ಈ ತಂಡ ನೀಡಿದೆ. ಇನ್ನು ಬೊಳ್ಳಿಲು ತುಳು ಸಿನಿಮಾ ಶಶಿಕಲಾ ರಾಜಶೇಖರ್ ಅವರ ದುರಂತ ಪ್ರೀತಿ ಎನ್ನುವ ಕಿರು ಕಾದಂಬರಿಯನ್ನ ಆಧರಿಸಿದ ಕಥೆಯನ್ನ ಒಳಗೊಂಡಿದೆ. ಇಲ್ಲಿ ಒಂದು ಸುಂದರ ಪ್ರೇಮ ಕಥೆ ಇದೆ. ಆ ಕಥೆಯಲ್ಲಿ ಟ್ರಾಜಿಡಿ, ಕಾಮಿಡಿ, ರಿಯಾಲಿಟಿ ಎಲ್ಲವೂ ಇದೆ. ನೋಕೆದ ಸಿಂಗಾರಿ ಉಂತುದೆ ಬೊಯ್ಯಾರಿ ಯಾನ ಮೂಲಕ ತೊಂದುಲ್ಲೆ ಮದತೆ ಪೋವನ ಓ ಪೊಣ್ಣೆ ಎನ್ನ ಮೋನೆ ತೂದುದಾಯೇ ಕೋಪನ. ಯಾನ್ ದೇವಸ್ಥಾನಕ್ಕೆ ಬೋದಿತ್ತೆ ನಿನ್ನ ಪುದರಡು ಒಂಜಿ ಕುಂಕುಮಾರ್ಚನೆ ಮಲ್ತದೆ. ಒಂದು ನಿಮಿಷ, ಅವು ಕೆಂಪುದ ಕುಂಕುಮ. ಒಂದು ನಿಮಿಷ ಬರ್ತಾರೆ. ಈ ಕುಂಕುಮ ಬಿರ್ಕಿನೇಟಿ ಎಂಕ ಚಿಕ್ಕೊಡೆ ಇಂದ ಕುಂಕುಮಾರ್ಚನೆ ಕುಂಕುಮ ಲೆಪ್ಪಚ್ಚಿ ಮಾರೈತಿ ಮೂಲಿಪ್ಪನಿ ಯಾರು ಹೊರಿ ಇಂದ ಮಾರೈತಿ ಅವು ಅವು ಮುಂಚಿದ ಪೊಡಿ ಹತ್ತು ಮಾರೈತಿ ದೇವಸ್ಥಾನ ಕಂತಿನ ಕುಂಕುಮ. ಚಿತ್ರದಲ್ಲಿ ನಾಯಕ ನಟನಾಗಿ ಶ್ರವಣ್ ಕುಮಾರ್ ಅಭಿನಯಿಸಿದ್ರೆ ಅವರಿಗೆ ನಾಯಕ ನಟಿಯಾಗಿ ಪ್ರತೀಕ್ಷಾ ಪೂಜಾರಿ ಕಾಣಿಸಿಕೊಂಡಿದ್ದಾರೆ. ಸುರೇಶ್ ರೈ ಹಾಗೂ ಸೌಜನ್ಯ ಹೆಗಡೆ ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ದೀಪಕ್ ರೈ ಪಾಣಾಜೆ, ರೂಪಶ್ರೀ ವರ್ಕಾಡಿ, ಕೆ ಪ್ರಕಾಶ್ ತುಮಿನಾಡು, ನಿತಿನ್ ಹೆರಾಜೆ, ಸೋಮನಾಥ್ ಶೆಟ್ಟಿ, ದಯಾನಂದ್ ಕುಲಾಲ್ ರವರ ಕಾಮಿಡಿ ಅಭಿನಯ ಚಿತ್ರದಲ್ಲಿ ಇನ್ನಷ್ಟು ಮನೋರಂಜಿಸುತ್ತೆ. ಪನುಡು ಪಣ್ಪೆ ಆಸೆ ಪನ್ಪೆ 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 ನಿನಡ ಪನುಡು ಪಣ್ಪೆ ಆಸೆ ಪಣ್ಲ ಎರನ ಏಪ ಸೇರನುವ ಪಣ್ದು ತೆರಿಯು ಆಸೆ ಆಸೆ ಇನ್ನು ದಿವಂಗತ ಡಾಕ್ಟರ್ ಜಿತಿನ್ ಶ್ಯಾಮ್ ಮುಂಬೈ ಅವರ ಸಂಗೀತ ನಿರ್ದೇಶನದ ಈ ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿದ್ದು ಬಾಲಿವುಡ್ನ ಖ್ಯಾತ ಗಾಯಕರಾದ ವಿನೋದ್ ರಾಠೋಡ್, ಬಾಬಿ ದತ್ತಾ, ಸುದೀಕ್ಷಿತ್ ದೀಕ್ಷಿತ್,
ನಿತಿನ್ ಆಚಾರ್ಯ ಹಾಡಿದ್ದಾರೆ. 5 ಹಾಡುಗಳು ಕೂಡ ಈ ಸಿನಿಮಾದಲ್ಲಿ ಅತ್ಯದ್ಭುತವಾಗಿ ಮೂಡಿಬಂದಿದೆ. ರೇಣುಕುಮಾರ್ ಅವರ ಕ್ಯಾಮರಾ ಕೈಚಳಕ ಸಿನಿಮಾದ ಸೊಗಸನ್ನ ಮತ್ತಷ್ಟು ಹೆಚ್ಚಿಸಿದೆ. ಒಟ್ಟಾರೆ ಈ ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಸಿಗರೇಟ್ ಅಂಡದಾನೆ ಬೀಡಿ ಅಂಡದಾನೆ ಪೋಪುನಿ ಪುಗ್ಗೆನೆ ಅಂದಂದು നമ്മുടെ കാസോട് പണ്ടത് ഒട്ടാരെ ಖರ್ಚು ಮಲ್ಪೆರಬಲ್ಲಿ ಶೋ ಮಲ್ಪೆರಬಲ್ಲಿ ಎನ್ನಡೆ ಏತ್ ಕಾಸುಂಡು ಅಂಚ ಬಂದು ಖರ್ಚು ಮನ್ ಬರಲಬಲ್ಲಿ ಎಂಚ ಪುಂಗಿ ಉರಿಪುಗನ ಪುಂಗಿ ಉರ್ತಿನ ಹಾಲು ತಿಕ್ವಲತ್ತ ತಾನೆ ತಿಕ್ಕಂದೆ ಅಲ್ಲ ಮನಸ್ಸು ಕರಗದು ಕಣ್ಣುಡು ನೀರು ಜತ್ತದು ಆ ನೀರು ಐಸದ ಗಟ್ಟಿಯಾಪ ಅವಿಂಚ ಅವ್ವೇ ಪುಂಗಿದ ಸಿಂಗಿ ಇರೆಗೆ ನಿಂಗಿ ಬೋಡತ್ತ ಅಂದಂದು ಯಾನ್ ಇತ್ತೆ ಬರ್ಪ ಆತಿನಿಟ್ಟು ಬೀಡಿರುದು ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.